ಕೆಲವು ದಿನಗಳ ಹಿಂದೆ ಸುಬ್ರಹ್ಮಣ್ಯ ವಲಯದ ರಕ್ಷಿತಾರಣ್ಯದಿಂದ ಮರಲೂಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಪ್ರಸಾದ್ ಅವರ ಮನೆಗೆ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಮನೆಯೊಳಗೆ ದಾಂಧಲೆ ನಡೆಸಿದ ಘಟನೆ ನಡೆದಿತ್ತು. ಈ ಘಟನೆಯನ್ನ ಖಂಡಿಸಿ ಕಡಬದ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ಕಾರ್ಯಕರ್ತರು ಅರಣ್ಯಾಧಿಕಾರಿಗಳ ದಾಳಿ ವೇಳೆ ಮಾಫಿಯಾ ಮರಸಾಗಾಟದಲ್ಲಿ ಭಾಗಿಯಾಗಿರುವ ಅಬ್ಬಾಸ್ ಎಂಬಾತನು ಪಾಲ್ಗೊಳ್ಳುವಂತೆ ಮಾಡಿರುವುದು ಅಕ್ಷಮ್ಯ ಅಪರಾಧ. ಈತನ ವರ್ತನೆಯಿಂದ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ. ಈತನ ವಿರುದ್ಧ ಹಾಗೂ ಇವರೊಂದಿಗೆ ಶಾಮೀಲಾಗಿರುವ ಅರಣ್ಯ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ವೇಳೆ ಬಜರಂಗ ದಳದ ರಾಜ್ಯ ಸಂಚಾಲಕ ಸುನಿಲ್, ವಿಶ್ವ ಹಿಂದೂ ಪರಿಷತ್ನ ಕಡಬ ಪ್ರಖಂಡ ಅಧ್ಯಕ್ಷ ರಾಧಾಕೃಷ್ಣ ಕೋಲ್ಪೆ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಅಬ್ಬಾಸ್ ಎಂಬವನನ್ನು ಇವರ ತಂಡದೊಂದಿಗೆ ಸೇರಿಕೊಂಡು ಆ ಮನೆಗೆ ದಾಳಿ ಮಾಡಿರ್ತಾರೆ. ಆ ಮನೆಗೆ ದಾಳಿ ಮಾಡಿರುವಾಗ ನಾವು ಮನೆ ಏನಂದರೆ ನಮ್ಮದೊಂದು ಪೂಜಾ ಸ್ಥಾನದಲ್ಲಿದ್ದೇವೆ. ನಾವೊಂದು ಚಪ್ಪಲನ್ನು ಹಾಕುವುದಿಲ್ಲ. ಆದರೆ ಆ ವ್ಯಕ್ತಿ ಚಪ್ಪಲ್ ಹಾಕಿಕೊಂಡು ಆ ಮನೆಯ ಒಳಗಡೆ ಹೋಗಿ ದೇವರ ಕೋಣೆಗೆ ಹೋಗಿ ಅಲ್ಲಿ ಅಟ್ಟಕ್ಕೆ ಸಹ ಹತ್ತಿ ಇದ್ದಾನೆ. ಇದೊಂದು ಅಕ್ರಮ ಪ್ರವೇಶ ಅಂತ ಹೇಳ್ತೇವೆ. ಇದರಲ್ಲಿ ಏನಾದರೂ ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಡಬ ಪ್ರಖಂಡ ಹಾಗೂ ರಾಜ್ಯ ಸಂಚಾಲಕರಿಗೆ ಈ ರೀತಿ ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ. ಇದರ ಸೂಕ್ತವಾಗಿ ಇದನ್ನು ಕ್ರಮ ತೆಗೆದುಕೊಳ್ಳಬೇಕು. ಕ್ರಮ ಇಲ್ಲದಿದ್ದಲ್ಲಿ ನಾವು ಸಂಘ ಪರಿವಾರದ ಹಿರಿಯ ಮುಖಂಡರಿಂದ ಒಂದು ಬೈಠಕನ್ನು ಕರೆದು ಇದರ ಬಗ್ಗೆ ಏನು ಮಾಡಬೇಕಂತ ಒಂದು ಸೂಚನೆಗಳನ್ನು ತೆಗೆದುಕೊಂಡು ಮುಂದಿನ ಹೋರಾಟವನ್ನು ಮಾಡಲು ನಾವು ಖಂಡಿತವಾಗಿ ರೆಡಿ ಇದ್ದೇವೆ. ಈ ಒಂದು ಕಾರ್ಯಾಚರಣೆಯ ಬಗ್ಗೆ ಕೂಡಲೇ ಒಂದು ಕ್ರಮ ತೆಗೆದುಕೊಳ್ಳಬೇಕಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಡಬ ಪ್ರಖಂಡ ವತಿಯಿಂದ ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಇದನ್ನು ತನಿಖೆ ಮಾಡಬೇಕೆಂದು ಈ ಮೂಲಕ ಆಗ್ರಹಿಸ್ತೇನೆ. ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಅಧಿಕಾರಿಗಳು ಒಟ್ಟಾಗಿ ಜಂಟಿಯಾಗಿ ನಡೆಸಿದಂಥ ಈ ಏನು ಕಾರ್ಯಾಚರಣೆ ಇದೆ, ಅದರೊಟ್ಟಿಗೆ ಈ ಭಾಗದಲ್ಲಿ ಹಲವಾರು ಅಕ್ರಮ ಚಟುವಟಿಕೆಗಳು, ಅಪರಾಧಗಳಲ್ಲಿ ಭಾಗವಹಿಸಿದಂತಹ ಒಬ್ಬ ಅಬ್ಬಾಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಆ ಅರಣ್ಯ ಅಧಿಕಾರಿಗಳ ಜೊತೆ ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ಆ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ. ನಮಗೆ ಅನಿಸಿರುವಂಥದ್ದು, ಒಬ್ಬ ಅಪರಾಧ ಅಥವಾ ಅಕ್ರಮ ಚಟುವಟಿಕೆ ಭಾಗವಹಿಸಿದಂಥ ಒಬ್ಬ ವ್ಯಕ್ತಿ ಪೊಲೀಸ್ ಅಧಿಕಾರಿಗಳೊಂದಿಗೆ, ಪೊಲೀಸ್ ಇಲಾಖೆಯೊಂದಿಗೆ, ಅರಣ್ಯದ ಅಧಿಕಾರಿಗಳೊಂದಿಗೆ, ಇಲಾಖೆಯೊಂದಿಗೆ ಹೇಗೆ ಅವನು ಅದರಲ್ಲಿ ಹೋಗ್ತಾನೆ ಅಂತ ಎನ್ನುವಂಥದ್ದು ಭಾರಿ ಪ್ರಶ್ನಾರ್ಥಕ. ಕಡಬ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯು ಕೂಡ ಅಥವಾ ಅರಣ್ಯ ಇಲಾಖೆಯು ಅಥವಾ ಸರ್ಕಾರದ ಒಂದು ಅಂಗ ಇಂತಹ ಒಬ್ಬ ಅಪರಾಧ ಚಟುವಟಿಕೆಗಳಲ್ಲಿ ಅಕ್ರಮ ಕೂಟಗಳಲ್ಲಿ ಭಾಗವಹಿಸಿದಂಥ ಒಬ್ಬ ವ್ಯಕ್ತಿ ಇದರೊಟ್ಟಿಗೆ ಸೇರಿಕೊಂಡಿದ್ದಾನೆ ಅಂತ ಹೇಳಿದರೆ ಉನ್ನತ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಬೇಕು. ಯಾಕೆ ಏನು ಅಬ್ಬಾಸ್ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಅಪರಾತ್ರಿ ವೇಳೆ ರಾತ್ರಿ 2 ಗಂಟೆಗೆ ಒಬ್ಬ ಮನೆಗೆ ದಾಳಿ ಮಾಡಿರುವಂಥದ್ದು ಅವರಿಗೆ ಸಂಬಂಧ